ಟೀಮ್ ಮೇಕ್ ಸಮ್ವನ್ ಸ್ಮೈಲ್ ತಂಡವು ಉತ್ಸಾಹಿ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಯುವಕರ ತಂಡ. ಕಳೆದ ಹಲವು ವರ್ಷದಿಂದ ಪ್ರತ್ಯೇಕ ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಸಾಮಾಜಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದೆ. ಜೊತೆಗೆ ತಂಡದಿಂದ ಸಂಗ್ರಹಿತ ಮೊತ್ತವು ಜನೋಪಯೋಗಿ ಕಾರ್ಯಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ಈ ಬಾರಿ ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗೆ ಹೊಸ ಕಾಯಕಲ್ಪವನ್ನ ಈ ತಂಡ ನೀಡಿದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುಮಾರು 80ಕ್ಕಿಂತ ಅಧಿಕ ಯುವಕರು ಸೇರಿ ಕಟ್ಟಿರುವ ತಂಡ ಕಳೆದ 3 ವರ್ಷಗಳಿಂದ ಅವಿಭಜಿತ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳು, ಆಶ್ರಮಗಳು, ಕೆಲವು ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿರೋದು ಈ ತಂಡದ ಹೆಗ್ಗಳಿಕೆ. ಅತಿ ಸೂಕ್ಷ್ಮ ಹಳ್ಳಿಗಳಲ್ಲಿರುವ ಶಾಲೆಗಳನ್ನು ಗುರುತಿಸಿ ಅಲ್ಲಿಗೆ ಅಗತ್ಯವಿರುವ ವಸ್ತುಗಳನ್ನು ಮತ್ತು ಮಕ್ಕಳಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಪೂರೈಸುತ್ತಾ ಸಹಕರಿಸಿದ್ದು ಮಾತ್ರವಲ್ಲದೆ ಎಲ್ಲರ ಮನ್ನಣೆಗೂ ಪಾತ್ರವಾಗಿದೆ. ತನ್ನ 3ನೇ ವರ್ಷದ ಹೊಸ್ತಿನಲ್ಲಿರುವ ಮೇಕ್ ಸಮ್ ಒನ್ ಸ್ಮೈಲ್ ತಂಡವು ಜನವರಿ 26ರಂದು ತಾಲೂಕಿನ ಈದು ಗ್ರಾಮದ ಅತಿ ಸೂಕ್ಷ್ಮ ಪ್ರದೇಶದ ನಕ್ಸಲ್ ಪ್ರದೇಶದಲ್ಲಿರುವ ನೂರಲ್ಬೆಟ್ಟು ಗುಮ್ಮೆತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಶಾಲೆಗೆ ಹೊಸ ಕಾಯಕಲ್ಪ ಕೊಟ್ಟಿರುವ ಅವರು ಶಾಲೆಯನ್ನ ವಿನೂತನ ಮಾದರಿ ಮತ್ತು ವಿನೂತನ ಶೈಲಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಶಾಲೆಗೆ ಆವರಣ ಗೋಡೆ, ನೆಲ ಮತ್ತು ಕಿಟಕಿಗಳನ್ನು ಸರಿಪಡಿಸಿ ಸಂಪೂರ್ಣ ಶಾಲೆಯನ್ನು ಒಂದು ಸುಂದರವಾದ ರೈಲು ಬೋಗಿ ಮಾದರಿಯ ಬಣ್ಣದಿಂದ ಹೊಸ ರೂಪವನ್ನ ಕೊಟ್ಟಿದ್ದಾರೆ. ನಮ್ಮದು ಸಮಾಜ ಸೇವೆ. ಪ್ರತಿಯೊಬ್ಬರೂ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ನಮ್ಮದು. ಆ ದಿಸೆಯಲ್ಲಿ ನಮ್ಮ ತಂಡ ಕಾರ್ಯಪ್ರವೃತ್ತವಾಗಿದ್ದು ಸಂಗ್ರಹಿತ ಮೊತ್ತವನ್ನು ಆದ್ಯತೆಯ ಆಧಾರದಲ್ಲಿ ಹಂಚಿಕೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಶಾಲೆ ಕಾಂಪೌಂಡ್ ಇರಲಿಲ್ಲ. ಈ ಕಾಂಪೌಂಡ್ ಒಂದು ಚೆನ್ನಾಗಿ ಆಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಳಗಡೆ ಒಂದು ಆಗಬೇಕು. ಹಾಗೆ ಮತ್ತು ಇದಕ್ಕೆ ಸುಣ್ಣ ಬಣ್ಣ ಎಲ್ಲ ಚೆನ್ನಾಗಿ ಇದು ಮಾಡಿದರೆ ನಮ್ಮ ಜನಗಳು ಬರುವುದಕ್ಕೆ, ಮಕ್ಕಳು ಇಲ್ಲಿ ಓದಲಿಕ್ಕೆ ಅನುಕೂಲ ಇದೆ ಅಂತ ಹೇಳಿ ಇದು ಮಾಡ್ತಾರೆ. ಇತ್ತು ಶಾಲೆ ಇತ್ತು ನೋಡೋಣ ಬಾರಿ ಪರ್ಲದು ಸುಣ್ಣ ಪೈಂಟ್ ಕೊನೆ ಬಾರಿ ಸೋಕಾದ ಶಾಲೆ ಮತ್ತು ನನ್ನ ಕೆಲವು ಮೂಲಭೂತ ಸೌಲಭ್ಯ ಅವರುಂಟು. ಹೆಚ್ಚಿನ ಪುರ ಒಬ್ಬರ ತಿಕ್ಕಂಡ ಬಾರಿ ಎಡ್ಡಿರ್ತದೆ ಜೋಕ್ಲಿಗಳ ಹೆಚ್ಚಿನ ಜೋಕ್ಲಿದೆ ಬರಬೇಕು ಅನಿಸಿಕೆ. ಒಕ್ಕ ಇಂಗ್ಲೀಷ್ ಮೀಡಿಯಮು ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ ಆನಂದಂಡ ಹೆಚ್ಚಿನ ಜೋಕ್ಲು ಇಂಗ್ಲೀಷ್ ಮಾಧ್ಯಮ ಕೊರಿಯರ್ದಂಡ ಹೆಚ್ಚಿನ ಜೋಕ್ಲು ಇಡೆಗೆ ಬರ್ತದೆ. ದಯವಿಟ್ಟು ಕೆಲವು ಚರ್ಚೆಗೆ ಹೋಗ್ತಾರೆ. ಕೆಲವು ಸ್ಕೂಲ್ ಪುರ ಮಸ್ತ್ ಡೆವಲಪ್ ಆಯ್ತು. ನಾವು ಮೇಕ್ ಒನ್ ಸ್ಮೈಲ್ ಮಕ್ಕಳ ಮುಖಾಂತರ ಮಸ್ತ್ ಖುಷಿ ಒಂದುಂಡು. ಮಕ್ಕಳು ಜೀತ್ ಮಲ್ತಿರತ್ತ ನಕಲೇಡ್ ಜಾಸ್ತಿ ಇಂಗ್ಲಿಗೆ ಮಸ್ತ್ ಹೆಮ್ಮೆ ಒಂದುಂಡು. ಕನ್ನಡ ಮೀಡಿಯಮ್ದು ಜೋಕ್ಲೇನು ಮಸ್ತ್. ಶಾಲೆಯ ಅಂಗನವಾಡಿ ಕೋಣೆಯ ಮುಂಭಾಗ ಮತ್ತು ಬಲಭಾಗದಲ್ಲಿ ಚಾವಣಿಯನ್ನ ಸಂಪೂರ್ಣವಾಗಿ ಹೊಸದಾಗಿ ಹಾಕಲಾಗಿದ್ದು, ಸಂಪೂರ್ಣ ಈ ಶಾಲೆಯ ವೆಚ್ಚ 1 ಲಕ್ಷ ರೂಪಾಯಿ ಆಗಿದ್ದು, ಈ ತಂಡದ ಯುವಕರೇ ಆ ವೆಚ್ಚವನ್ನ ಭರಿಸಿದ್ದಾರೆ. ನಕ್ಸಲ್ ಪೀಡಿತ ಪ್ರದೇಶದಲ್ಲಿ ಶಾಲೆಗಳನ್ನು ಗುರುತಿಸಿ ಕಾಯಕಲ್ಪ ನೀಡಿರುವುದು ವಿಶಿಷ್ಟವಾಗಿದೆ. ಖಲೀಲ್ V4 News 24/7 ಕಾರ್ಕಳ.